ರೆಡ್ ಕ್ರಾಸ್ ಸೊಸೈಟಿಯ ರಕ್ತನಿಧಿ ಸಮಿತಿಯಿಂದ ವಿಶ್ವ ರಕ್ತದಾನಿಗಳ ದಿನಾಚರಣೆಯು ಜೂನ್ 14ರಂದು ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಬಳಿಯ ಐಎಂಎ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ರೆಡ್ ಕ್ರಾಸ್ ಸೊಸೈಟಿಯ ವೈಸ್ ಚೇರ್ಮನ್ ಡಾಕ್ಟರ್ ಸುಶೀಲ್ ಜತ್ತನ್ನ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಮುಖ್ಯ ಅತಿಥಿಯಾಗಿರುವರು. ದಕ್ಷಿಣ ಕನ್ನಡ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಶಾಂತರಾಮ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವರು ಎಂದರು. ಈ ವರ್ಷದ ರಕ್ತದಾನಿಗಳ ದಿನಾಚರಣೆಯ ಘೋಷವಾಕ್ಯ ಬೇರೊಬ್ಬರಿಗಾಗಿ ರಕ್ತದಾನ ಮಾಡಿ ಜೀವನವನ್ನ ಹಂಚಿಕೊಳ್ಳೆ, ದಾನ ಮಾಡಿದ ರಕ್ತದ ಪ್ರತಿಯೊಂದು ಘಟಕವೂ ಕನಿಷ್ಠ 3 ಜೀವಗಳನ್ನು ಉಳಿಸುತ್ತದೆ. ಈ ವರ್ಷದ ರಕ್ತದಾನಿಗಳ ದಿನಾಚರಣೆಯ ಘೋಷವಾಕ್ಯ ಬೇರೊಬ್ಬರಿಗಾಗಿ ರಕ್ತದಾನ ಮಾಡಿ ಜೀವನವನ್ನ ಹಂಚಿಕೊಳ್ಳೆ, ದಾನ ಮಾಡಿದ ರಕ್ತದ ಪ್ರತಿಯೊಂದು ಘಟಕವೂ ಕನಿಷ್ಠ 3 ಜೀವಗಳನ್ನು ಉಳಿಸುತ್ತದೆ ಎಂದರು. ಈ ಬಾರಿಯ ರಕ್ತದಾನ ಶಿಬಿರದಲ್ಲಿ ಕಳೆದ ವರ್ಷದಲ್ಲೇ ಗರಿಷ್ಠವಾಗಿ 5 ಬಾರಿ ರಕ್ತದಾನ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ ಎಂದರು. ಒಂದು ಮೊಬೈಲ್ ಬ್ಲಡ್ ಕಲೆಕ್ಷನ್ ವ್ಯಾನ್ ಕೂಡ ಕೊಟ್ಟಿದ್ದಾರೆ. ಆ ಬ್ಲಡ್ ಕಲೆಕ್ಷನ್ ವ್ಯಾನ್ ಹಳ್ಳಿಗೆ ದಾರಿಗೆ ಬೀದಿಗೆ ಹೋಗಿ ಬ್ಲಡ್ ಕಲೆಕ್ಟ್ ಮಾಡಬಹುದು. ಅದು ಪಬ್ಲಿಸಿಟಿನೂ ಕೊಡ್ತದೆ, ಆದರೆ ಬೇರೆ ಬೇರೆ ಕಡೆಗೆ ಹೋಗಿ ಬ್ಲಡ್ ಕಲೆಕ್ಟ್ ಮಾಡಲಿಕ್ಕೆ ಕೂಡ ಅದು ಸಾಧ್ಯವಿದೆ. ಆದ್ದರಿಂದ ನೀವೆಲ್ಲರೂ ಮೀಡಿಯಾನವರಿಗೆ ಇದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಏನು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ, ಆದಷ್ಟು ಜನರು ಮುಂದೆ ಬಂದು ಅವರು ಬ್ಲಡ್ ಡೊನೇಟ್ ಮಾಡಬೇಕು. ಯಾಕಂತ ಹೇಳಿ ಬ್ಲಡ್ಡನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗೋದಿಲ್ಲ. ಬ್ಲಡ್ಡನ್ನು ನಾವು ಡೊನೇಟ್ ಮಾಡಿದರೂ ಮಾತ್ರ ನಮಗೆ ಬ್ಲಡ್ ಸಿಗ್ತದೆ. 1 ಯೂನಿಟ್ ಬ್ಲಡ್ಡಲ್ಲಿ ನಾವು 3 ಜೀವವನ್ನು ಉಳಿಸಬೇಕು. ನೆನಪಿಡಿ, 1 ಯೂನಿಟ್ ಬ್ಲಡ್ಡಲ್ಲಿ ನಾವು ಕೇವಲ 1 ಜೀವ ಉಳಿಸೋದಲ್ಲ, 3 ಜೀವ ಉಳಿಸ್ಬೋದು. ಯಾಕಂತ ಹೇಳಿದರೆ 1 ಯೂನಿಟಲ್ಲಿ ನಾವು ಪ್ಯಾಕ್ ಸೆಲ್ಸ್ ಮಾಡ್ತೇವೆ, ಪ್ಲೇಟ್ಲೆಟ್ಸ್ ಮಾಡ್ತೇವೆ, ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ ಹೇಳಿ ಮಾಡ್ತೇವೆ. ಅದು ಕಾಂಪೋನೆಂಟ್ಸಲ್ಲಿ ಸೆಪರೇಟ್ ಮಾಡಿ ನಾವು 1 ಯೂನಿಟ್ ಬ್ಲಡ್ಡಲ್ಲಿ 3 ಯೂನಿಟನ್ನು ಸೇವ್ ಮಾಡ್ತೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಟೆಕ್ನಿಕಲ್ ಸೂಪರ್ವೈಸರ್ ಎಡ್ವರ್ಡ್ ವಾಸ್, ರೆಡ್ ಕ್ರಾಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿಪೋ ನ್ಯೂಸ್ 24/7 ಮಂಗಳೂರು.